ಸ್ವಲ್ಪ ಹಿಂದ್ಗಡೆ ನೋಡಿ ಇವರ ದೋಣಿ ಸಿಕ್ಕಿದೆ, ಯೆಲ್ಲೋ ಕಲರ್ ದೋಣಿ ಸಿಕ್ಕಿದೆ. ಅಲ್ಲಿ ಹುಡುಕ್ತಾ ಇದ್ರ ಹೇಗೆ? ಹೌದು ಸರ್, ಈಗ ಹುಡ್ಕೊಂಡು ಹೋಗ್ತಾ ಇರುವಾಗ ಅದು ಸ್ವಲ್ಪ ತಲೆ ಕಾಣಿಸ್ತಾರೆ. ನೀವು ಎಲ್ಲಿ ಅವರು ಇಲ್ಲಿ ಅಲ್ಲ, ಈಗ ನಿನ್ನೆಯಿಂದ ಅಷ್ಟೊತ್ತು ಇವತ್ತು ತನಕ ಹುಡುಕಿದ್ದಾರೆ, ಆದ್ರೂ ಇಲ್ಲಿ ಒಂದು ಪ್ಲೇಸು ಇಲ್ಲಿಗೆ ಹೋದ್ರು ಸಹ ಆ ಥರ ಗೊತ್ತಾಗ್ತಾ ಇರಲಿಲ್ಲ. ಒಂದು ಗುಂಡಿ ಮತ್ತೆ ಒಂಥರ ಒಂದು ಡ್ರಿಜ್ಜಿಂಗ್ ಆಗಿದ್ದು ಹೊಂಡ ಇತ್ತು ಅಲ್ಲಿ, ಆ ಥರದೆಲ್ಲ ಒಂದು ಇದು ಪೊಸಿಷನ್ ಇತ್ತು. ಸ್ವಲ್ಪ ಆಚೆ ಈಚೆ ಇತ್ತು ಅಲ್ವಾ? ಈಗ ನೀವು ಅಲ್ಲಿ ಹೋಗ್ಬೇಕಾದ್ರೆ ತಲೆ ಕಾಣ್ತಾ ಇತ್ತಾ? ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಫ್ಲೋಟಿಂಗ್ ಆಗ್ತಾ ಇತ್ತು, ಸ್ವಲ್ಪ ಜಸ್ಟ್ ತಲೆ ಕಾಣಿಸ್ತಾ. ತಮ್ಮ ಹೆಸರು? ಜಾಕಿರ್ ಹುಸೇನ್. ಇದು ನಿನ್ನೆ ಒಂದು 8 ಗಂಟೆಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ನಾವು. ಇವತ್ತು ರಾತ್ರಿ ಕೂಡ ಮಾಡಿದ್ದೇವೆ. ಮತ್ತೆ ಅಲ್ಲಿ ಬ್ರಿಡ್ಜ್ ಲಾಸ್ಟ್ ಇಲ್ಲುಂಟಲ್ಲ, ಸೆಕೆಂಡ್ ಬ್ರಿಡ್ಜ್ ತುದಿ ಸೈಡಲ್ಲಿ ಸ್ವಲ್ಪ ಇದು ಬಾಡಿ ಟ್ರೇಸ್ ಆಯಿತು. ಅಲ್ಲಿ ಅವರಿಗೆ ಬರುವಾಗ ಸ್ವಲ್ಪ ಬಾಡಿದು ತಲೆ ಕಾಣಿಸ್ತಾ ಇತ್ತು. ಮತ್ತೆ ಹೋಗಿ ನಾವು ಇದು ಮಾಡಿ ಬಾಡಿ ಕೊಟ್ಟೆ. ನೀರು ಒಳಗಿತ್ತ ಹೀಗೆ ಫ್ಲೋಟ್ ಆಗ್ತಿತ್ತು, ಸ್ವಲ್ಪ ಫ್ಲೋಟಿಂಗ್ ಮೇಲೆ ಸ್ವಲ್ಪ ಬರ್ತಾ ಇತ್ತು, ಸ್ವಲ್ಪ ತಲೆಯ ಭಾಗ ಸ್ವಲ್ಪ ಕಾಣ್ತಾ ಇತ್ತು. ಅಲ್ಲ, ಒಂದು 24 ಗಂಟೆಯಿಂದ ಬಾಡಿ ಮೇಲೆ ಬರಲಿಲ್ಲ. ಅದಕ್ಕೆ ಕಾರಣ ಅಂದರೆ ನೀರು ಅಡಿಯಲ್ಲಿ ಒಂದು 4 ಫೀಟು ಒಂದು ಕೋಲ್ಡ್ ನೀರಿತ್ತು. ಅದು ಒಂದು ಟೈಮಿಂಗ್ ಆಗ್ತದೆ ಸರ್, ಒಂದು 4 ಗಂಟೆ 5 ಗಂಟೆ 24 hours ಆದ ಮೇಲೆ ಅಷ್ಟೊತ್ತಾಗ್ತದೆ, ಮತ್ತೆ ಡಿಕಂಪೋಸ್ ಆಗ್ತದೆ. ನಮ್ಮ ಟೀಮಲ್ಲಿ 4 ಮಂದಿ ಸರ್. ಇಲ್ಲ ಸರ್, ಅದು ಅಲ್ಲಿ ಆಲನೆ ಒಂಥರ ಇತ್ತು, ಅದು ಹೇಳಲಿಕ್ಕೆ ಇಲ್ಲ. ಅಂದರೆ ಅಲ್ಲಿ ಡ್ರಿಜ್ಜಿಂಗ್ ಮಾಡಿ ಪೈಪೆಲ್ಲ ಹೊಂಡ ಬೇರೆ ಕಡೆಯೆಲ್ಲ ಹೊಂಡ ಇದೆ, ಒಂದು ಸ್ವಲ್ಪ ಇದೆ ಡೆಪ್ತ್ ಇಲ್ಲದಾಗಿದೆ, ಆ ಥರ ಎಲ್ಲ ಇತ್ತು. ಕಲ್ಲು ಬಂಡೆ ಎಲ್ಲ ತುಂಬ ಇತ್ತು.